ಸಿದ್ದರಾಮಯ್ಯನವ್ರ ಬಗ್ಗೆ ಬಹಳ ಯಾರು ಗಂಭೀರವಾಗಿ ತೆಗೆದುಕೊಳ್ಬೇಡಿ. ಯಾಕೆಂತಂದ್ರೆ ಅವರು ರಾಜಕಾರಣಕ್ಕೋಸ್ಕರ ಬಹಳಷ್ಟು ಮಾತುಗಳನ್ನ ಆಡ್ತಿರ್ತಾರೆ. ಈಗ ಅವರನ್ನ ಗೋರಿಪಾಳ್ಯದ ಜಮೀರ್ ಅವರು ಬನ್ನಿ ಚಾಮರಾಜಪೇಟೆ ಬನ್ನಿ 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 ಅಂತ ಸಿದ್ದರಾಮಯ್ಯನವ್ರನ್ನ ಕರಿತಾ ಇದ್ದಾರೆ. ಇನ್ನು ಅಲ್ಲಿ ಎಲ್ಲರಿಗೂ ಒಂದು ವೇಳೆ ನೀವೇನಾದರೂ ಚಾಮರಾಜಪೇಟೆಗೆ ಹೋಗಿ ಅವ್ರೇನಾದ್ರು ಚುನಾವಣೆಗೆ ನಿಂತು ಅಲ್ಲಿರೋರು ಯಾರಾದರೂ ಅವ್ರನ್ನ ಸಿದ್ದರಾಮಯ್ಯನವ್ರನ್ನ ನೋಡಿ, ಸರ್ ನಿಮ್ಮ ಹೆಸರೊಳಗಡೆ ರಾಮ ಇದೆ ಅಂತೇನಾದ್ರೂ ಯಾರು ಪ್ರಶ್ನೆ ಮಾಡಿಬಿಟ್ರೆ ಚುನಾವಣೆಗೋಸ್ಕರ ಬೇಕಾದ್ರೆ ಅವರು ಸಿದ್ದರಾಮಯ್ಯ ಹೋಗ್ಬಿಟ್ಟು ಸಿದ್ದರಹಿಮಯ್ಯ ಅಂತ ಬೇಕಾದ್ರೂ ಅವ್ರ ಹೆಸರು ಇಟ್ಕೊಳ್ಬಿಡ್ತಾರೆ. ಅವರು ರಾಜಕಾರಣಕ್ಕೋಸ್ಕರ ಮತ್ತು ಅಧಿಕಾರಕ್ಕೆ ಏರೋದಕ್ಕೋಸ್ಕರ ಅವ್ರು ಏನು ಬೇಕಾದ್ರೂ ಹೇಳಿಕೆ ಕೊಡ್ತಾರೆ. ಅವ್ರನ್ನ ನಾವು ಗಂಭೀರವಾಗಿ ತೆಗೆದುಕೊಳ್ಳೋದು ಬೇಡ. ಅವ್ರದ್ದೇ ಸರ್ಕಾರ 2017-18 ಸಂದರ್ಭದಲ್ಲಿ ಇರುವಾಗ ಏನು ಸಮವಸ್ತ್ರ ಸಂಹಿತೆ ಅಂತ ಏನು ಮಾಡಿದರೆ ಅದಕ್ಕೆ ಅನುಗುಣವಾಗಿಯೇ ಇವತ್ತು ಉಡುಪಿನಲ್ಲೂ ಕೂಡ ಅಲ್ಲಿನ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರ ಪೂರಕವಾಗಿ ನಡ್ಕೊಳ್ತಾ ಇದೆ.